ತಿಪಟೂರು ತಾಲೂಕು ನೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನು ಪ್ರಾರಂಭ ಆಗದ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಒಬ್ಬ ಕಿಡಿಗೇಡಿ ಆರೋಪ ಮಾಡಿದ್ದಾನೆ. ಆತ ದಾಖಲೆ ಸಮೇತ ಅವ್ಯವಹಾರ ಸಾಬೀತುಪಡಿಸಿದರೆ ನಾನು ಕೂಡ ರಾಜೀನಾಮೆ ನೀಡುತ್ತೇನೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ 15ನೇ ಹಣಕಾಸು ಯೋಜನೆಯಡಿ NREGಯಿಂದ 10 ಲಕ್ಷ ವೆಚ್ಚದಲ್ಲಿ ಶಾಲಾ ಕಾಂಪೌಂಡ್ ಮತ್ತು ಉಳಿದ ಹಣದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಜಿಲ್ಲಾ ಪಂಚಾಯಿತಿಗೆ ಅನುಮೋದನೆ ನೀಡಲಾಗಿದ್ದು, ಆದರೆ ಇನ್ನು ಪ್ರಾರಂಭವೇ ಆಗಿರದ ಶಾಲಾ ಕಾಂಪೌಂಡ್ ಕಾಮಗಾರಿ ಕಳಪೆ ಎಂದು ನೋವಿನಕೆರೆ ಗ್ರಾಮದ ಕಿಡಿಗೇಡಿಯೊಬ್ಬ ಆರೋಪ ಮಾಡಿರೋದು ಸತ್ಯಕ್ಕೆ ದೂರವಾದುದು. ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಾಮಗಳಿಗೆ ಕುಡಿಯುವ ನೀರು ಸಮಸ್ಯೆಯಾಗದಂತೆ ಸರಬರಾಜು ಮಾಡಲಾಗುತ್ತಿದ್ದರೂ ಇದು ಅಕ್ರಮ ಎಂದು ಆರೋಪ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಸಂತಮ್ಮ, ಗೀತಾ, ಪುಷ್ಪಾವತಿ, ಸದಸ್ಯರಾದ ರವಿಕುಮಾರ್ ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಈಗಿನ ಒಂದು ಧ್ವಜಾರೋಹಣ ಮಾಡಿ ಅಧ್ಯಕ್ಷರು ಲೇಬರ್ ಬೇಜಾನ್ ಬಂದ್ಬಿಟ್ಟೈತಂತಂದ್ರೆ ಅದಕ್ಕೇನು ಪಂಚಾಯತಿಲಿ ಇದುವರೆಗಾಗಿ ಚರಂಡಿ ಬರ್ತಾವೋ, CC ರೋಡ್ ಬರ್ತಾವೋ, ಯಾವುದೇ ಕಾಮಗಾರಿ ಬೇರೆ ಪಂಚಾಯತಿಯಿಂದ 2 ಕೋಟಿ ರೂಪಾಯಿ ಕೆಲ್ಸಗಳು ಆಗವೆ. ನಮ್ಮ ಪಂಚಾಯತಿಲಿ ಹಿಂಗ್ ಬರೆಯೋದ್ರಿಂದ ಒಬ್ರಿಗೊಬ್ರು ಹೋಗೋದ್ರಿಂದ 20 ಲಕ್ಷದ್ದು ವರ್ಕ್ ಆಗಿಲ್ಲ ಸಹ. ಇದರಲ್ಲಿ 20 ಲಕ್ಷದ್ದು ತುಮಕೂರು ಡಿಸ್ಟಿಕ್ ನಮ್ಮ ಪಂಚಾಯತಿ ಇದು ಏನು ನಂಬರ್ 1 ಪಂಚಾಯತಿ ಅಂದ್ರೆ ಪಂಚಾಯತ್ 26 ಪಂಚಾಯತಿ ನೋಡಿ. ರವಿನು ಹಂಗೆ ಬರು ಸಹ 26 ಪಂಚಾಯತ್ ಗ್ರೇಡ್ 1 ಪಂಚಾಯತಿ ಅಧ್ಯಕ್ಷರು ಒಳ್ಳೆ ನಿಯಮ ಐತೆ. ಇಲ್ಲೇನ್ ಮಾಡೋದು, ಪೇಪರ್ ಅಲ್ಲಿ ಅವು ಇವು ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಪೇಪರ್ ಅಲ್ಲಿ ನಿಮ್ದೇನು ಸಮಸ್ಯೆ ಇಲ್ಲ ಸರ್, ನೀವು ಕೊಟ್ಟಾಗ ಕೆಲವೊಂದು ಇರ್ತವೆ ಅವು ಇದು ಅಂತ ಹೇಳ್ಬಿಟ್ಟು ಸಮಸ್ಯೆ ತಗೊಂಡಿರ್ತಾರೆ. ನೀವು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಮ್ಮ ಪಂಚಾಯತಿ ಬಗ್ಗೆ ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪತ್ರಿಕೆ ಅಂತ ನಾನು ಕೇಳ್ತೀನಿ ಸರ್. ನೀವು ಯಾವ ಮನೆಯವರು ಸರ್? ಜಯಮ್ಮ ಅಂತ ಹೇಳಿ ಬೆಂಬಲ ಸರ್. ಸುಮ್ಮನೆ ಗ್ರಾಮ ಪಂಚಾಯತಿನಲ್ಲಿ ಈ ಕೆಲವೊಂದು ಏರಿಯಾಗಳಿಗೆ ಈ ಮೂರಲ್ಲಿ ನೀರುಗಳನ್ನ ಬಂದ್ ಮಾಡೋದು ಇವೆಲ್ಲ ನಡೀತಾ ಇದೆ ಅಂತ ಹೇಳಿ ಆಪಾದನೆ ಇದೆ. ನೀರುಗಳು ಕುಡಿಯೋ ನೀರು ಮನೆಗಳಿಗೆ ನಲ್ಲಿ ಹಾಕೊಡೋದು, ಕೆಲವರು ಬೇರೆ ಮಾತು ಪಾರ್ಟಿ ಕರ್ಸ್ಬೇಕು, ಹೇಳ್ಬೇಕು ಸರ್. ಅದು ಪಾರ್ಟಿ ಕರ್ಸ್ಬೇಕು. ಯಾವ ಏರಿಯಾಗಳು ನೀರು ನಿಲ್ಸಿಲ್ಲ ನೀವು ಸರ್? ಆ ತರ ನೀರೇನಿಲ್ಲ. ಕೆಲವೊಂದು ಒಬ್ಬರ ಮನೆಗೆ ಒಂದು ಟೈಮ್ ಕೆಲವು ಏರಿಯಾಗೆ ನೀರು ನಿಲ್ಸಿದ್ದಾರೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಕೆಲವು ಏರಿಯಾಗಳಿಗೆ ಬೇಕು ಅಂತ ನೀರು ವಿಚಾರದಲ್ಲಿ ನೋಡಿಕೆರೆ, ಆರ್ಗೂರು, ಪಿಚ್ಚನಹಳ್ಳಿ, ಸರಬರಾಜು 24 ಗಂಟೆ ಯಾವಾಗಲೂ ನೀರು ಹೋಗ್ತಾರೆ. ಬೇಕು ಅಂತ ಮಾಡಿರೋದು ನೀರಿನ ಸಮಸ್ಯೆ ನೋಡಿಕೆರೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಆಗಿದೆಯಲ್ಲ, ಯಾವ ನೋಟಿಸ್ ಬಂದಿದೆ ನಿಮ್ಗೆ? ಇಲ್ಲ ಸರ್, ಇಲ್ಲ ಸರ್, ಯಾವುದು ಬಂದಿಲ್ಲ. ಅಧ್ಯಕ್ಷ ಕೊಟ್ಟಿರೋದು ಇಲ್ಲ ತೋರಿಸಿ ಸರ್, ಹೋಗಿ ಇದ್ರೆ ಯಾವ ನೋಟಿಸ್ ಅಲ್ಲ. ನಮ್ಮ ಹತ್ರ ಇಲ್ಲ, ಪೇಪರ್ ಯಾರು ಹಾಕ್ಯಾರ ಸರ್ ಅದನ್ನ? ಅಧ್ಯಕ್ಷರಿಗೆ ಯಾವುದೇ ತರದ್ದು ನೋಟಿಸ್ ಯಾವ್ದು ಕೊಟ್ಟಿಲ್ಲ. ಬಂದಿಲ್ಲ. ಮತ್ತೆ ಯಾವ್ದೋ ಒಂದು ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಅನುಮೋದನೆ ಇಲ್ಲ ಅಂತಾನೆ ನೋಡ್ಕೊಳ್ಳಿ ಸರ್. 4 ತಿಂಗಳಾಯ್ತು. ಪಂಚಾಯತಿಲಿ ಯಾವುದೇ ಒಂದು ಅವ್ಯವಹಾರ ಆಗಿದ್ರು ಯಾವುದೂ ನಡೆದಿಲ್ಲ ಸರ್. ಇದೆಲ್ಲ ಸುಳ್ಳು ಆರೋಪ ಸರ್. ಇದಕ್ಕೆ ನೀವು ಸಜೆಷನ್ ಹೇಳ್ಬೇಕು ನಮ್ಗೆ, ಏನ್ ಮಾಡ್ಬೋದು ನೆಕ್ಸ್ಟ್. ಹಂಗ ನೋಟಿಸ್ ಕಳಿಸ್ತಾರಲ್ಲ ಅವ್ರು ನೇಮ್ ಮಾಡ್ಬೋದು. ಇದಕ್ಕೆ ನೀವು ಅದರಲ್ಲಿ ಸತ್ಯನೇ ಇಲ್ಲ, ಮತ್ತೆ ಈ ತರ ಬರ್ದವ್ರಲ್ಲ ಅಂತ ನಮ್ಗೆ ಒಂಥರ ಬೇಜಾರು. ಅವ್ರು ಏನಾರ ತಪ್ಪು ಮಾಡಿದ್ದಲ್ಲಿ ನೀವು ಯಾರ ಸಾಬೀತು ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ಸಕ್ ರೆಡಿ ಇದ್ದೀವಿ.